ಸರ್ದಾರ್ 150 ಅಂತ ಹೇಳಿದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರಿಗೆ 150 ವರ್ಷಗಳು ಅವರ ಜನ್ಮದಿನದ ಆಚರಣೆ. ಅದು ಈ ವರ್ಷ ನಡೀತಾ ಇದೆ. ಇದು ಕೇಂದ್ರ ಸರ್ಕಾರದಿಂದ ಈ ವರ್ಷಕ್ಕೆ 150ನೇ ವರ್ಷಾಚರಣೆಯನ್ನು ದೇಶಾದ್ಯಂತ ಆಚರಣೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ನಮ್ಮ ದಕ್ಷಿಣದವರಿಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಬಗ್ಗೆ ಸ್ವಲ್ಪ ಅರಿವು ಕಡಿಮೆ ಇರಬಹುದು. ಯಾಕೆ ಅಂತಂದರೆ ಅದರ ಬಗ್ಗೆ ಸಣ್ಣ ಬೆಳಕು ಚೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾರು ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ಅಂತ ಹೇಳಿದರೆ, ನಮ್ಮ ದೇಶದ ಸ್ವಾತಂತ್ರ್ಯ ನಂತರದ ಭಾರತದ ಒಂದು ಉಕ್ಕಿನ ಮನುಷ್ಯ ಅಂತ ಹೇಳಿ ಹೆಸರು ಗಳಿಸಿಕೊಂಡಿರುವವರು. ಯಾಕೆ ಅಂತ ಹೇಳಿದರೆ, ನಮ್ಮ ದೇಶದ ಗೃಹ ಮಂತ್ರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾರತದ ಇವತ್ತಿನ ಮಾನಚಿತ್ರ ಏನಿದೆ, ಆ ಮಾನಚಿತ್ರ ಈ ರೀತಿಯಾಗಿ ಉಳಿದುಕೊಳ್ಬೇಕು ಅಂತ ಹೇಳಿದರೆ ಬಹಳ ದೊಡ್ಡದಾಗಿರತಕ್ಕಂತಹ ಕೆಲಸ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರದ್ದು. ಯಾಕೆ ಅಂತ ಹೇಳ್ತೀನಿ, ಸುಮಾರು 565 ರಜವಾಡಗಳು, ಸಂಸ್ಥಾನಗಳು ಭಾರತದಲ್ಲಿದ್ದವು. ಅವನ್ನೆಲ್ಲ ಸೇರಿಸಿಕೊಂಡು ಒಂದು ಆಪ್ಷನ್ ಕೊಟ್ಟಿದ್ದರು. ನೀವು ಪಾಕಿಸ್ತಾನಕ್ಕೆ ಸೇರ್ತಿರೋ, ಭಾರತಕ್ಕೆ ಸೇರ್ತಿರೋ ಅಂತ ಹೇಳಿ ಯಾರು ಬ್ರಿಟಿಷರು ಆಪ್ಷನ್ ಕೊಟ್ಟಿದ್ದ ಸಂದರ್ಭದಲ್ಲಿ 565 ರಾಜ್ಯಗಳಾಗಿಬಿಡ್ತಿದ್ವು ಅಥವಾ ಪಾಕಿಸ್ತಾನಕ್ಕೂ ಸೇರಿಬಿಡ್ತಿದ್ವು. ಅಂಥ ಕಾಲದಲ್ಲಿ ಆ 565 ರಜವಾಡಗಳನ್ನು ಸಂಸ್ಥಾನಗಳನ್ನು ಒಟ್ಟು ಮಾಡಿಕೊಂಡು ಭಾರತದಲ್ಲಿ ಉಳಿಸುವಂಥ ಕೆಲಸ ಸಾಮಾನ್ಯದಲ್ಲ. ಅದರಲ್ಲಿ ಒಂದು ಭಾಗವನ್ನು, ಕಾಶ್ಮೀರದ ಭಾಗವನ್ನು ಮಾತ್ರ ಒಬ್ಬರು ಕೈಗೆ ತೆಗೆದುಕೊಂಡ್ರು, ನಾನು ಮಾಡ್ತೀನಿ, ನಾ ಆ ಭಾಗದಿಂದ ಬರ್ತೀನಿ ಅಂತ ಹೇಳಿ. ಆದರೆ ಅವರಿಗೆ ಆ ಒಂದು ಭಾಗವನ್ನು ಉಳಿಸಿಕೊಳ್ಳಲಿಕ್ಕೆ ಇತಿಹಾಸದ ಘಟನೆಗಳನ್ನು ಹೇಳ್ತಾ ಇದ್ದೀನಿ, ಸಾಧ್ಯವಾಗಲಿಲ್ಲ. ಅದನ್ನು ಶಾಶ್ವತವಾಗಿರತಕ್ಕಂಥ ಸಮಸ್ಯೆ ಮಾಡಿಬಿಟ್ರು. ಅಂಥದ್ರಲ್ಲಿ 565 ಸಂಸ್ಥಾನಗಳನ್ನು ಭಾರತಕ್ಕೆ ವಿಲೀನಗೊಳಿಸುವಂಥದ್ದು ಅಷ್ಟೇ ಅಲ್ಲ, ಬಹಳ ದೊಡ್ಡದಾಗಿರತಕ್ಕಂಥ ಹೈದರಾಬಾದಿನ ನಿಜಾಮ ಏನು ಧಮಕಿ ಮೇಲೆ ಧಮಕಿ ಕೊಡ್ತಿದ್ರು ಹಿಂದೂಗಳ ಮೇಲ್ಗಡೆ, ಅಂಥ ಒಂದು ಹೈದರಾಬಾದಿನ ನಿಜಾಮನನ್ನು, ರಿಜ್ವಿಯನ್ನು ಅವನ ಈ ಆಪರೇಷನ್ ಪೋಲೋ ಮುಖಾಂತರ ಅಂತ ಹೇಳಿದರೆ ಪೊಲೀಸರ ಮುಖಾಂತರ ಅದನ್ನು ಭಾರತಕ್ಕೆ ಉಳಿಸುವಂತಹ ಏನಾದರೂ ಕಾರ್ಯ ಆಗಿದರೆ ಇದು ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರದ್ದು. ಗೃಹ ಮಂತ್ರಿಯಾಗಿ 2.5-3 ವರ್ಷ ಅಷ್ಟೇ ಅವರು ನಮ್ಮೊಟ್ಟಿಗಿದ್ರು, ನಂತರ ಅಗಲಿ ಹೋದರು. ಇಂಥ ಒಬ್ಬರ ಜನ್ಮದಿನ ಇದು 150ನೇ ಜನ್ಮದಿನ. ಹೀಗೆ ಅವರ ಬಗ್ಗೆ ಮಾಹಿತಿಗಳು ಮತ್ತು ಬಹಳಷ್ಟಿವೆ. ಅವರನ್ನು ಬಹಳ ಗ್ಲೋರಿಫೈ ಮಾಡಬೇಕಿತ್ತು. ಆದರೆ ನಮ್ಗೆ ಗೊತ್ತಿದೆ, ನಮ್ಮ ಭಾರತದ ಪ್ರಧಾನಮಂತ್ರಿಗಳಾಗಿರತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರ ಬಹಳ ಎತ್ತರದ ಒಂದು ಮೂರ್ತಿಯನ್ನು ಅಂದು ಮಾಡಿದರು. ಕೇವಡಿಯಾ ಗ್ರಾಮದಲ್ಲಿ ನಾವು ನೋಡಬಹುದು. ವಿಶ್ವದಲ್ಲಿ ಅತ್ಯಂತ ಎತ್ತರದ ಓರ್ವ ವ್ಯಕ್ತಿಯ ಪ್ರತಿಮೆ ಅಂತ ಹೇಳಿದರೆ ಅದು ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರದ್ದು. ಅದಕ್ಕೋಸ್ಕರ ಈ ವರ್ಷದ 150ನೇ ಜನ್ಮದಿನದ ಪ್ರಯುಕ್ತ ಈಗಷ್ಟೇ ನಾವು ಮತ್ತು ಕಿಶೋರಣ್ಣ ಕೂಡ ಮಂಗಳೂರಿನಲ್ಲಿ ಏಕತಾ ನಡಿಗೆ ಅಥವಾ ಯೂನಿಟಿ ಮಾರ್ಚ್ ಅನ್ನುವಂಥದ್ದು ನಡೀತು. ಬಹಳಷ್ಟು ಕಾರ್ಯಕರ್ತರು ಇದ್ದರು, ಮತ್ತು NSS, NCC ಕೆಡೆಟ್ಸ್ಗಳು ಅವರೆಲ್ಲರೂ ಭಾಗವಹಿಸಿ ಬಹಳ ದೊಡ್ಡದಾಗಿರ್ತಕ್ಕಂಥ ಭರ್ಜರಿಯಾಗಿರ್ತಕ್ಕಂಥ ರ್ಯಾಲಿ ಅಲ್ಲಿ ನಡೀತು. ಅಂಥದ್ದೇ ರ್ಯಾಲಿ, ಅದನ್ನು ಮೀರಿಸುವಂಥ ರ್ಯಾಲಿ ನಮ್ಮ 12ನೇ ತಾರೀಕಿಗೆ ಪುತ್ತೂರಿನಲ್ಲಿ ನಡೀಲಿಕ್ಕಿದೆ. ಅದರ ಬಗ್ಗೆ ವಿವರಣೆಯನ್ನು ಕಿಶೋರಣ್ಣ ಕೊಡಬೇಕಂತ ಕೇಳಿದರು. ಇನ್ನೊಂದು ಸಂತೋಷದ ಸುದ್ದಿ ಏನಂದರೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಉಕ್ಕಿನ ಮನುಷ್ಯ, ಈ ದೇಶದ ಏಕೀಕರಣಕ್ಕೆ ಶಕ್ತಿನ ತುಂಬಿದವರು. ಇವತ್ತೇನು ಕಾಶ್ಮೀರ ಆರ್ಟಿಕಲ್ 370 ತೆಗಿಬೇಕಿದ್ರು ಕೂಡ ಆವತ್ತು ಅದಕ್ಕೆ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದರು. ಹೈದರಾಬಾದ್ ಇವತ್ತು ನಮ್ಮ ಕೈಯಲ್ಲಿರಬೇಕಾದ್ರೆ ಅದಕ್ಕೆ ಕಾರಣ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು. ಆ ಕಾರಣಕ್ಕೆ ಅವರದ್ದು ಏಕತಾ ನಡಿಗೆ, ಅವರ 150ನೇ ಜನ್ಮದಿವಸದ ಕಾರಣಕ್ಕೋಸ್ಕರ ಏಕತಾ ನಡಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ 2 ಕಡೆ, ಒಂದು ಇವತ್ತು ಮಂಗಳೂರಿನಲ್ಲಿ ಆಯಿತು, ನಾಡಿದ್ದು ಬುಧವಾರ 9 ಗಂಟೆಗೆ ಪುತ್ತೂರಿನಲ್ಲಿ ದೊಡ್ಡ ಏಕತಾ ನಡಿಗೆ ಕಾರ್ಯಕ್ರಮದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿ ಮಿತ್ರರು, NCC ಅವರು, NSSನವರು, ಸ್ಕೌಟ್ಸ್ ಗೈಡ್ಸ್ನವರು ಎಲ್ಲರೂ ಬರ್ತಾರೆ. ಅದರ ಜೊತೆಗೆ ಪುತ್ತೂರಿನ ಮಹಾಜನತೆ, ಯಾಕಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇರೋ ಕಾರಣಕ್ಕೋಸ್ಕರ, ಅವರು ಇದ್ದ ಕಾರಣಕ್ಕೋಸ್ಕರ ಇವತ್ತು ತಾಯಿ ಭಾರತಾಂಬೆ ಒಂದು ಜಗಜ್ಜನನಿಯಾಗಿ ಏಕತೆಯ ಕಾರಣಕ್ಕೋಸ್ಕರ ಇಡೀ ಏನಂದ್ರೆ ಈಗ ನನ್ನ ಸಹೋದರ ಅಂದರು ಅರುಣ್ ಜಿ ಶೇಟ್ ಅವರು 526 ಪ್ರಾಂತ್ಯವನ್ನು ಕೂಡ ಒಗ್ಗೂಡಿಸಲಿಕ್ಕೆ, ಏನು ಹೈದರಾಬಾದ್ ನಿಜಾಮನ ಆ ಧಮಕಿಯನ್ನು ಅದನ್ನು ಎದುರಿಸಿಕೊಂಡು ನಮ್ಮ ಸೈನ್ಯವನ್ನು ಅಲ್ಲಿ ಕಲಿಸುವ ಮುಖಾಂತರ ಅದನ್ನು ಹೈದರಾಬಾದನ್ನು ಕೂಡ ಭಾರತದಲ್ಲಿ ಇರುವಂತೆ ಮಾಡಿದ್ದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು. ಆ ಕಾರಣಕ್ಕೆ ಅವರು 150ನೇ ಜನ್ಮದಿನವನ್ನು ನಾಡಿದ್ದು ಪುತ್ತೂರಿನ ಸ್ವಾಮಿ ವಿವೇಕಾನಂದ ಕಾಲೇಜಿನ ವಿವೇಕಾನಂದ ಅವರ ಮೂರ್ತಿಯ ಹತ್ತಿರದಿಂದ ದೊಡ್ಡ ಏಕತಾ ನಡಿಗೆ ಪ್ರಾರಂಭ ಆಗುತ್ತೆ. ಅಲ್ಲಿಂದ ನೇರವಾಗಿ ನೆಹರು ನಗರ ಆಗಿ ಬುಲವಾರ ಆಗಿ ನಮ್ಮ ಮಹಾಲಿಂಗೇಶ್ವರ ದೇವರ ದೇವಸ್ಥಾನದ ಹಾಲಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಂದು ಸೇರಿ ಅಲ್ಲೊಂದು ಸಣ್ಣ ಸಭೆ ಮತ್ತು ಪ್ರಮಾಣ ವಚನ ಸ್ವೀಕರಿಸಲಿಕ್ಕಿದ್ದೇವೆ ನಾವೆಲ್ಲರೂ. ಆ ಕಾರಣಕ್ಕೆ ಪುತ್ತೂರಿನ ಮಹಾಜನತೆ
ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮುಖಾಂತರ ಏಕತೆಯನ್ನು ನಾವೆಲ್ಲರೂ ತೋರಿಸುವ ಮುಖಾಂತರ ಇಡೀ ದೇಶಕ್ಕೆ ನಾವು ಮಾದರಿಯಾಗಬೇಕಂತ ಪತ್ರಕರ್ತರ ಮುಖಾಂತರ ವಿನಂತಿ ಮಾಡ್ತೇನೆ. ನಮಸ್ತೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.